ಶಿಥಿಲಾವಸ್ಥೆಯಲ್ಲಿರುವ ಕಡಂದಲೆ ಸೇತುವೆ ಬೆಳ್ಮಣ್ಣಿನಿಂದ ಮೂಡುಬಿದಿರೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿರುವ ಕಡಂದಲೆಯ ಶಾಂಭವಿ ನದಿಯ ಸೇತುವೆಯಾಗಿದ್ದು ಉಡುಪಿ ಜಿಲ್ಲೆ ಹಾಗೂ ಮಂಗಳೂರು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ಕೊಂಡಿಯಾಗಿದೆ. ಈ ಕಡಂದಲೆ ಸೇತುವೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದೆ. ಮೇಲ್ಭಾಗದಲ್ಲಿ ಸುಣ್ಣ ಬಣ್ಣ ಹಚ್ಚಿದ್ರೂ ಅಡಿಭಾಗದಲ್ಲಿ ಮಾತ್ರ ಸಿಮೆಂಟು ಕಾಂಕ್ರೀಟು ಕಿತ್ತು ಹೋಗಿದ್ದು ಕಬ್ಬಿಣದ ಸರಳುಗಳು ಕಾಣ್ತಾ ಇದೆ. ಈ ಸೇತುವೆಯು ಸುಮಾರು 50 ವರ್ಷಗಳ ಪುರಾತನವಾಗಿದ್ದು ಎಂದು ಸ್ಥಳೀಯರು ತಿಳಿಸುತ್ತಾರೆ. ಇದರ ಕುಂದಗಳು ಈಗಿನ ಸೇತುವೆಗಳಂತೆ ಕಾಂಕ್ರೀಟು ಕುಂದಗಳಲ್ಲ, ಇದರಲ್ಲಿ ಕಲ್ಲಿನ ಕುಂದಗಳಿದ್ದು ಅದರ ಕಲ್ಲುಗಳು ಜರಿದು ಬಿದ್ದಿದೆ. ಅಲ್ಲದೆ ಈ ಕುಂದಗಳು ಪೊದೆ ಮರಗಳಿಂದ ತುಂಬಿಕೊಂಡಿದ್ದು ನೆರೆ ಬಂದಾಗ ಕುಂದಗಳು ಜರಿದು ಸೇತುವೆಯು ಬೀಳುವ ಅಂಚಿನಲ್ಲಿದೆ ಎಂದು ಸ್ಥಳೀಯರು ತಿಳಿಸುತ್ತಾರೆ. ಈ ಸೇತುವೆ ಮೇಲಿನ ದಿನಂಪ್ರತಿ ಘನ ವಾಹನಗಳು, ಬಸ್ಸುಗಳು ಹಾಗೂ ಇತರ ವಾಹನಗಳು ತುಂಬಾ ಸಂಚರಿಸ್ತಾ ಇದ್ದು ಈ ಸೇತುವೆ ಏನಾದರೂ ಮುರಿದು ಬಿದ್ದರೆ ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು ತುಂಬಾ ತೊಂದರೆ ಅನುಭವಿಸುವಂತಾಗುತ್ತೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖಾಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕೂಡಲೇ ಕಾರ್ಯೋನ್ಮುಖವಾಗುವಂತೆ ಸಾರ್ವಜನಿಕರು ಆಗ್ರಹಿಸಿದರು. ಈ ಭುಜಂಗಿಯ ಬಣ್ಣದಿಂದ ಪುದಾರು ಪಕ್ಕ ಮೂಲಿ ನಮ್ಮ ಕಡದ ಸಂಕದ ಈ ಪ್ರಾಂಬವ ನದಿಗೆ ಸುದೆ ಉಂಡು. ಸುದೆ ತವಿ ಸಂಕೋಡು ಇತ್ತಿನ ಪೂರ ಸಂಕ ಪೂರ ಪೊಲಿದು ಹೋತುಂಡು. ಅಡಿತ ಕರ್ಬ ತೋಜುಂಡು ಕಲ್ಲು ಪೂರ ತಾಳ್ದುಂಡು ಕುಂದದ ಬಕ್ಕ ಮುಲ್ಪ ಏರ್ಲ ಇಲಾಖೆದಾಗಲೇ ಮಸ್ತ್ ಸರ್ತಿ ಮನವರಿಕೆ ಮಲ್ದುಂಡು. ಆಂಡಲ ಇತೊರ್ದು ಹಾಕೊಂಡು ದಾಲ ಒಂದು ಮಲ್ದಿಜೇರಿ ನನವರ ಬತ್ತದ ಹಾಕಲು ಮನವರಿಕೆ ಮಲ್ಪಿನೇಕ ಪೂರ ಬತ್ತದ ಹಾಕಲು ಈ ಸರಿ ಮಲ್ತು ಕೊರಿಯ ಗ್ರಾಮದ ಸುಂದರಿಗಳು. ನಾನು ಸಾರ್ವಜನಿಕವಾಗಿ ಇಲ್ಲಿ ಎಲ್ಲರಲ್ಲಿ ಮನವಿ ಮಾಡುವುದಂದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂಥ ಈ ಸೇತುವೆ ಇದು ಕಡಂದಲೆ ಗ್ರಾಮ ಮತ್ತು ಸಚ್ಚೇರಿ ಮುನ್ಕೂರು ಗ್ರಾಮಕ್ಕೆ ಸಂಬಂಧಪಟ್ಟದ ನದಿಯ ಸೇತುವೆ. ಇದು ಸಾನೂರಿನಿಂದ ಹರಿದು ಶ್ಯಾಮ ಬಪ್ಪನಾಡು ಮುಳುಕಿ ದೇವಸ್ಥಾನಕ್ಕೆ ಸಂಪರ್ಕದ ಸೇತುವೆ ನದಿ. ಅದಕ್ಕೆ ಸಂಬಂಧಪಟ್ಟ ಈ ಸೇತುವೆ ಬಹಳ ಶಿಥಿಲಾವಸ್ಥೆಯಲ್ಲಿದೆ. ಇದು ತುಂಬ ಅಧೋಗತಿ ಹೋಗಿದೆ.